ಅನಾರೋಗ್ಯದಿಂದ ಬಳಲುತ್ತಿರುವ ಬಡ ಕುಟುಂಬವೊಂದು ಚಿಕಿತ್ಸೆಗಾಗಿ ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದು ದಾನಿಗಳ ನೆರವನ್ನ ಎದುರು ನೋಡುತ್ತಿದೆ. ಈ ಮನೆಯಲ್ಲಿ ವಾಸವಿರುವ 3 ಮಂದಿಯನ್ನ ಆರೋಗ್ಯ ಸಮಸ್ಯೆ ಕಾಡುತ್ತಿದ್ದು ಮುಂದೇನು ಎನ್ನುವ ದಾರಿ ಕಾಣದೆ ಕಂಗೆಟ್ಟಿದ್ದಾರೆ. ಬಂಟ್ವಾಳ ತಾಲೂಕಿನ ಕೊಯ್ಲ ಗ್ರಾಮದ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿರುವ ಸೇಸಮ್ಮ ಪೂಜಾರ್ತಿಯವರದ್ದು ಬಡ ಕುಟುಂಬ. ಸೇಸಮ್ಮ ಅವರ ಹಿರಿಯ ಮಗಳು ವೇದ ಎಲ್ಲರಂತೆ ಲವಲವಿಕೆಯಿಂದ ಓಡಾಡುತ್ತಾ ಬೀಡಿ ಕಟ್ಟುವ ಕೆಲಸವನ್ನ ನಿರ್ವಹಿಸುತ್ತಿದ್ರು. ತನ್ನ ಮಗಳ ಹೆರಿಗೆಯ ಬಳಿಕ ಈಕೆಗೆ ವಿಚಿತ್ರ ಕಾಯಿಲೆ ಕಾಣಿಸಿಕೊಂಡು ಕೈ ತಿರುಚಿಕೊಂಡು ಬೆರಳುಗಳು ಸುರುಟಿಕೊಳ್ಳಲು ಪ್ರಾರಂಭಿಸಿತ್ತು. ಸಾಕಷ್ಟು ಔಷಧೋಪಚಾರವನ್ನ ಮಾಡಿದ್ರೂ ದೇಹ ಮೊದಲಿನ ಸ್ಥಿತಿಗೆ ಮರಳಲಿಲ್ಲ. ಸೊಂಟದ ಭಾಗವು ಶಕ್ತಿ ಕಳೆದುಕೊಂಡು ಹೆಚ್ಚಿನ ಸಮಯವನ್ನ ಮಲಗಿದಲ್ಲಿಯೇ ಕಳೆಯಬೇಕಾದ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಇವರು ಪತಿಯನ್ನ ಕಳೆದುಕೊಂಡಿದ್ದು ಮನೆ ಕೆಲಸ, ದೈನಂದಿನ ಚಟುವಟಿಕೆಗಳಿಗೆ ಇತರನ್ನ ಆಶ್ರಯಿಸಬೇಕಾದ ಅನಿವಾರ್ಯತೆ ಒದಗಿದೆ. ಇತ್ತೀಚಿನ ದಿನಗಳಲ್ಲಿ ಇವರನ್ನ ಹೃದಯ ಸಂಬಂಧಿ ರೋಗವು ಕಾಡುತ್ತಿದ್ದು ದಾನಿಗಳ ಆರ್ಥಿಕ ಸಹಕಾರದಿಂದ ಒಂದು ಬಾರಿ ಶಸ್ತ್ರಚಿಕಿತ್ಸೆಯನ್ನ ನಡೆಸಲಾಗಿದೆ. ಮುಂದಿನ ಚಿಕಿತ್ಸೆಗೆ ಹಣಕಾಸಿನ ತೊಂದರೆ ಎದುರಾಗುವುದರಿಂದ ಮತ್ತೆ ಆಸ್ಪತ್ರೆಯತ್ತ ಮುಖ ಮಾಡಿಲ್ಲ. ಇವರ ಮಗಳು ಪೂರ್ಣಿಮಾ ಹುಟ್ಟಿನಿಂದಲೂ ಬುದ್ಧಿಮಂದಳಾಗಿದ್ದು ಆಕೆಯು ದೈನಂದಿನ ಕೆಲಸಗಳಿಗೆ ಪರರನ್ನ ಅವಲಂಬಿಸಬೇಕಾದ ಪರಿಸ್ಥಿತಿ ಇದೆ. 75 ವರ್ಷದ ತಾಯಿ ಸೇಸಮ್ಮ ಮಗಳು ಹಾಗೂ ಮೊಮ್ಮಗಳ ಸೇವೆ ಮಾಡುತ್ತಿದ್ರು. ಇದೀಗ ಅವರಿಗೂ ಆರೋಗ್ಯ ಸಮಸ್ಯೆ ಕಾಡಲಾರಂಭಿಸಿದ್ದು ಕೆಮ್ಮು, ದಮ್ಮು ಕಾಡುತ್ತಿದೆ. ಇತ್ತೀಚೆಗೆ ಸ್ಕ್ಯಾನಿಂಗ್ ಮಾಡಿಸಿದಾಗ ಕಿಡ್ನಿ ಸಮಸ್ಯೆ ಇರುವುದಾಗಿ ವೈದ್ಯರು ತಿಳಿಸಿದ್ದಾರೆ. ಸರ್ಕಾರದಿಂದ ಬರುವ ಅಂಗವಿಕಲ ವೇತನ ಹಾಗೂ ವೃದ್ಧಾಪ್ಯ ವೇತನ ಹಾಗೂ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಪಿಂಚಣಿಯಲ್ಲಿ ಬದುಕುತ್ತಿರುವ ಈ ಕುಟುಂಬಕ್ಕೆ ಜೀವನವೇ ದುಸ್ತರವಾಗಿದೆ. ಮನೆಯ ಬಾಡಿಗೆ ಪಾವತಿಸಲು ದಿನಬಳಕೆ ವಸ್ತು ತರಲು ಸಂಕಷ್ಟ ಪಡುತ್ತಿರುವ ಈ ಕುಟುಂಬಕ್ಕೆ ರೋಗಕ್ಕೆ ಚಿಕಿತ್ಸೆ ಪಡೆಯುವುದು ಸವಾಲಾಗಿದ್ದು ದಾನಿಗಳ ನೆರವಿಗಾಗಿ ಕೈ ಚಾಚಿದ್ದಾರೆ. ದಾರು ಮಾತ್ರ ಹಾಕಿ ನನ್ನ ಅಮ್ಮ ಹಂಚಿದ್ದು ತರ್ಜೀರು ಚಿಕ್ಕಿಂದ ಕುಟ್ಟಿಯನ್ನು ಕಂತೀರು ಆಪರೇಷನ್ ಆಡುವಂತೀರು ಪ್ರಾಣಿ ಇರ್ಬೋದು ಇದು ಪರಿಚಾರ ಅಂತ ಬಂಡವಾಳ ಹಾಕ್ತೀರಿ ಕ್ಯಾನಿಂಗ್ ಮಲ್ಲ ಕ್ಯಾನಿಂಗ್ ಆಡ್ಬಂತೀರಿ ಇಂಥ ಎಣ್ಣೆ ಹೋಗ್ಕೊಂಡ ಕೊಟ್ಟು 3,000 ಹಾಕೊಂತೀರಿ ಐದು ಬೇಚಿ ಇದೇ ಒಂದು ಆಪರೇಷನ್ ಕ್ಯಾನಿಂಗ್ ಮಾಡ್ಕೊಂಡಾಗ ಹೆಚ್ಚು ಹಾಕೊಂಡು ಬಂತೀರಿ ಇಂಥ ಕಿಡ್ನಿ ಆಪರೇಷನ್ ಆಡಿದಾಗ ಇಂಗ್ಲೀಷ್ ಜನ ಕೊಳ್ಳುನ ಬರ್ತನ ಎಂಕ್ಲಿಗೆ ಖರ್ಚಿಂದು ಎಂಕ್ಲಿಗೆ ದಾದ ಅಂಕದ ಸಾಧ್ಯ ಇದ್ದಿ ಎಂಕ್ಲಿಗೆ ಗೌರ್ಮೆಂಟ್ದಾಗ ಹಾಕಿ ಮೂಚರಕ್ಕೂ 8,400 ಅದೇ 1,400 ಅಮ್ಮ 1,000 ಬರ್ತೀನಿ 1,200 ರೂಪಾಯಿ ಹಾಕಂತೆ 1,000 ಕಂತೀನಿ ನಾನಂತೆ ಎಂಟು ಬಾಡಿಗೆ ಗುರ್ತು ಕೊಡ್ತೀನಿ ಮತ್ತೆ ಕೊಟ್ಟು ಮಾಡ್ತೀನಿ ಗೌರ್ಮೆಂಟ್ದಾಗ ಕಾಸು ಬರ್ತೀನಿ ಧರ್ಮಸ್ಥಳದ 70,000 ರೂಪಾಯಿ ಕಾಸು ಬರ್ತೀನಿ ಎಂಟು ಸುದ್ದು ಕಾಸು ಕರ ಬಿಸಾಲೆ ನೆಂಕಿ ಪೂರ ಎಂಟು ಒಂದು ಸ್ವಲ್ಪ ಸಹಾಯ ಮಾಡ್ಕೊಂಡು ಬಂದು ಹೋಗ್ತೀವಿ ಎಂಟಿಗೆ ಬಾಡಿಗೆ ಇರ್ತೀನಿ ಜಾಗ ಇದ್ದಿ ಇಡಿಲಿಕ್ಕಿ ದಾಲ ಇದ್ದಿ ಕನ್ನಡ ಎರಡರ ಒಂದು ಸಹಾಯ ಮಾಡ್ತೀನಿ ನಮ್ಮನ್ನು ಒಂದು ಇವತ್ತು ಹೋಗಿದ್ದೆ
ನೆರವು ನೀಡುವವರು ಸೇಸಮ್ಮ ಅವರ ಬ್ಯಾಂಕ್ ಖಾತೆಗೆ ಹಣ ಸಂದಾಯ ಮಾಡಬಹುದಾಗಿದೆ. ಕರ್ನಾಟಕ ಬ್ಯಾಂಕ್ ಅಮ್ಟಾಡಿ ಶಾಖೆ ಖಾತೆ ಸಂಖ್ಯೆ 01120100416401 IFSC ಕೋಡ್ KARP 000011 ಮೊಬೈಲ್ ನಂಬರ್ 8277655107. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.